ರಸ್ತೆ ಪಕ್ಕ ನಿಲ್ಲಿಸಿದ್ದ ದ್ವಿಚಕ್ರ ವಾಹನವನ್ನ ಹಾಡು ಹಗಲೇ ಕದ್ದು ಪರಾರಿಯಾದ ಘಟನೆ ನಗರದ ಬಂದರು ಪ್ರದೇಶದಲ್ಲಿ ಜುಲೈ 26ರಂದು ನಡೆದಿದೆ. ಕಳ್ಳರು ಗಾಡಿ ಜೊತೆ ಪರಾರಿಯಾಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ನಗರದ ಬಂದರು ಪರಿಸರದ ಬದ್ರಿಯಾ ಕಾಲೇಜಿನ ಬಳಿ ನವರಂಗ್ ಡಿಜಿಟಲ್ಸ್ನ ಉದ್ಯೋಗಿಯೊಬ್ಬರು ಸುಜುಕಿ ಆಕ್ಸೆಸ್ ದ್ವಿಚಕ್ರ ವಾಹನವನ್ನ ಬೆಳಿಗ್ಗೆ ಪಾರ್ಕ್ ಮಾಡಿದ್ರು. ಸಂಜೆ 4:15ರ ವೇಳೆಗೆ ಇಬ್ಬರು ಯುವಕರು ಬಂದು ಈ ದ್ವಿಚಕ್ರ ವಾಹನವನ್ನ ಕದ್ದು ಪರಾರಿಯಾಗಿದ್ದಾರೆ. ದೃಶ್ಯ ಪಕ್ಕದ ಕಟ್ಟಡದಲ್ಲಿರುವ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರು ನಗರದಲ್ಲಿ ಹೆಚ್ಚಿನ ದ್ವಿಚಕ್ರ ವಾಹನ ಸವಾರರು ಪಾರ್ಕ್ ಮಾಡುವ ವೇಳೆ ಕೇವಲ ಕೀ ಆಫ್ ಮಾಡಿ ತಮ್ಮ ಕೆಲಸಗಳಿಗೆ ತೆರಳುತ್ತಾರೆ. ಇದನ್ನೇ ಸೂಕ್ಷ್ಮವಾಗಿ ಗಮನಿಸುವ ಕಳ್ಳ ಸ್ಥಳದಿಂದ ತೆರಳಿದ ಕೂಡಲೇ ವಾಹನದ ಜೊತೆ ಪರಾರಿಯಾಗುತ್ತಾರೆ. ಇನ್ನು ಮುಂದಾದರೂ ಕೀ ಆಫ್ ಜೊತೆಗೆ ಹ್ಯಾಂಡ್ ಲಾಕ್ ಮಾಡಿ ತಮ್ಮ ಕೆಲಸಗಳಿಗೆ ತೆರಳಿ ಎಂದು ಪೊಲೀಸರು ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ.